ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೇಮ್ ಇಸ್ ವಿನು. ಇವತ್ತು ಸಂಡೇ, ಈ ವಿಡಿಯೋ ಸಂಡೇ ಮಾಡ್ತಿದ್ದೀನಿ. ಅಪ್ಲೋಡು ನಾಳೆನೂ ಮಾಡ್ಬೋದು, ನಾಡಿದ್ದು ಮಾಡ್ಬೋದು. ಸಂಡೇ ಫ್ರೀ ಇದ್ದಾಗ ಫೇಸ್ ವಿಡಿಯೋ ಮಾಡ್ತೀನಿ, ಓಕೆನಾ. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನಲ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕನ್ನಡದಲ್ಲಿ ಹೇಳ್ತೀನಿ, ಆಮೇಲೆ ತುಳುವಲ್ಲಿ ಹೇಳ್ತೀನಿ, ಓಕೆನಾ. ಮೊದಲು ಕನ್ನಡದಲ್ಲಿ, ಆಮೇಲೆ ತುಳುವಲ್ಲಿ. ಈ ವಿಡಿಯೋದಲ್ಲಿ ತುಂಬ ಲೆಂತ್ ಮಾಡಲ್ಲ, ಅಂದರೆ ಒಂದು 10 ನಿಮಿಷದ ಒಳಗಡೆ ಅಥವಾ 10 ನಿಮಿಷ ಅಷ್ಟೇ ಮಾಡ್ತೀನಿ, ಓಕೆನಾ. ನಿಮಗೂ ತುಂಬ ತೊಂದರೆ ಆಗುತ್ತೆ. ಏನಂತ ಹೇಳಿದ್ರೆ, ಈ ವಿಡಿಯೋದಲ್ಲಿ ತುಂಬ ಉದ್ದದ ಇದನ್ನು ಹೇಳಲ್ಲ, ಅಂದರೆ ಶಬ್ದಗಳನ್ನೆಲ್ಲ ನಾನು ಇಲ್ಲಿ ಹೇಳಲ್ಲ, ಯಾಕಂದರೆ ನಿಮಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಟೈಪಿಂಗಲ್ಲಿ ಬೇಕಾದರೆ ನಾನು ತುಂಬ ಉದ್ದದ ಲೈನಲ್ಲೆಲ್ಲ ಹೇಳ್ಬೋದು, ಓಕೆನಾ. ಇದರಲ್ಲಿ ಎಷ್ಟು ಸಂದು ಹೇಳೋಕ್ಕಾಗುತ್ತೆ ಅಷ್ಟನ್ನು ನಾನು ಹೇಳ್ತೀನಿ. ನಾನು ಇವತ್ತು ಬರಲ್ಲ. ಯಾನು ಇನಿ ಬರ್ಪುಜಿ. ನಾನು ಇವತ್ತು ಬರಲ್ಲ, ಯಾನು ಇನಿ ಬರ್ಪುಜಿ. ಅರ್ಥ ಆಯ್ತಂತ ಅಂದ್ಕೊಳ್ತೀನಿ. ನಾನು ನಿನಗೆ ನಿನ್ನೆ ಹೇಳಿದ್ದೆ ಅಲ್ವಾ. ಯಾನು ಕೋಡೆ ನಿಕ್ ಪಂತೆ ಅತ, ಓಕೆನಾ. ಯಾನು ನಿಕ್ ಕೋಡೆ ಪಂತೆ ಅತ. ಎಷ್ಟು ಸಿಂಪಲ್ ಅಲ್ವಾ. ತುಂಬ ಕಷ್ಟ ಏನಿಲ್ಲ, ಅಣ್ಣ ತಮ್ಮಂತರನೇ ಇರುವಂಥದ್ದು, ಓಕೆನಾ. ಎಷ್ಟು ಅಣ್ಣ ತಮ್ಮ ಮಾರೆ ಅಂತ ಹೇಳೋದಕ್ಕೆ ಹೋಗ್ಬಿಡಿ, ಸುಮ್ಮನೆ ತಮಾಷೆಗೆ ಹೇಳ್ತೇನೆ ಅಷ್ಟೇ, ಓಕೆನಾ. ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಹೆಚ್ಚಾಗಿ ಕನ್ನಡದಲ್ಲಿ ಯಾವ ರೀತಿ ನಾವು ಬಳಸ್ಕೊಳ್ತೀವಿ ಅದೇ ರೀತಿ ತುಳುವಲ್ಲಿ ಬಳಸ್ಕೊಳ್ತೀವಿ, ಓಕೆನಾ. ಈ ಕ್ಯಾರೆಟ್ ಅಂತಲೇ ಹೇಳ್ತೀವಿ, ಓಕೆನಾ. ಈ ಟೊಮೆಟೊ ಈ ಥರ ಸ್ವಲ್ಪ ಡಿಫರೆನ್ಸ್ ಇರುತ್ತೆ, ಓಕೆನಾ. ಮುಂದುವರ್ಸೋಣ. ತುಂಬ ಲೆಂತ್ ಮಾಡೋದು ಬೇಡ. ಅವನ ಹತ್ರ ಹೇಳಿದೆ ನಾನು ಆಯಡ ಪಂಡೆ ಯಾನು. ಅವನ ಹತ್ರ ಆಯಡ ಹೇಳಿದೆ, ಪಂಡೆ ನಾನು, ಯಾನು, ಓಕೆನಾ. ಅರ್ಥ ಇದಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಾನು ಸಂಜೆ 5 ಗಂಟೆಗೆ ಮಾಡ್ತಿದ್ದೇನೆ, ಅಂದರೆ ತುಂಬ ಸುಸ್ತಾಗಿತ್ತು, ಹಾಗಾಗಿ, ಓಕೆನಾ. ಒಂದು ಲೆಕ್ಕದಲ್ಲಿ 5 ಗಂಟೆಗೆ ಮಾಡೋದಲ್ಲ ಅಂತ ಅನಿಸುತ್ತೆ, ಯಾಕಂದರೆ ತಂಪಾದ ಗಾಳಿ ಎಲ್ಲ ಬರ್ತುಂಟು ಇವಾಗ. ಮಧ್ಯಾಹ್ನ ಟೈಮಲ್ಲೆಲ್ಲ ತುಂಬ ಬಿಸಿಲು ಇರುತ್ತೆ. ಮುಂಚೆ ನಾನು ನೋಡಿರ್ಬೋದು, ತುಂಬ ಬೆವರಲ್ಲಿ ಇಲ್ದಿತ್ತು, ಅಂದರೆ ನಾನು ಮಧ್ಯಾಹ್ನ ಮಾಡಿದ್ದೆ. ಈ ಟೈಮೇ ಫಿಕ್ಸ್ ಒಳ್ಳೆದಂತ ಅನಿಸುತ್ತಿದೆ. ಓಕೆ, ಮುಂದುವರ್ಸೋಣ. ನನಗೆ ಕನ್ನಡ ಬರಲ್ಲ, ಎಂಕ್ ಕನ್ನಡ ಬರ್ಪುಜಿ. ನನಗೆ ಕನ್ನಡ ಬರಲ್ಲ, ಎಂಕ್ ಕನ್ನಡ ಬರ್ಪುಜಿ. ನನಗೆ ಬರುತ್ತೆ, ಬಟ್ ನಾನಿಲ್ಲಿ ಉದಾಹರಣೆಗೆ ಕೊಡ್ತಿದ್ದೀನಿ ಅಷ್ಟೇ, ಓಕೆನಾ. ತಂಪಾದ ಗಾಳಿ ಬೀಸುತ್ತಿದೆ, ತಂಪು ಗಾಳಿ ಬೀಜೊಂದುಂಡು. ಸಿಂಪಲ್ ಅಲ್ವಾ. ಇವತ್ತು ನಮ್ಮ ಊರಲ್ಲಿ ಮಳೆ ಇಲ್ಲ, ಇನಿ ಎಂಕಲ್ನ ಉರುಡು ಬರ್ಸ ಇಜ್ಜಿ. ಇವತ್ತು ನಮ್ಮ ಊರಲ್ಲಿ ಮಳೆ ಇಲ್ಲ. ಅರ್ಥ ಆಯ್ತಂತ ಅಂದ್ಕೊಳ್ತೀನಿ. ಈ ವಿಡಿಯೋದಲ್ಲೂ ಹೇಳ್ತಿದ್ದೀನಿ, ಲೈಕ್ ಮಾಡಿ, ಓಕೆನಾ. ನೀವು ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ ತುಂಬ ಜನರಿಗೆ. ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ತುಳು ಕಲಿಬೇಕಂತ ಆಸೆ ಇದ್ದರೆ ಅಂಥವ್ರಿಗೆ ಶೇರ್ ಮಾಡಿ, ಓಕೆನಾ. ಹಾಗೆ ಲೈಕ್ ಮಾಡಲಿಕ್ಕೂ ಹೇಳಿ, ನೀವು ಲೈಕ್ ಮಾಡಿ. ಮೊನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೆ, ಒಂದು 20 ಜನರದ್ದು ಲೈಕ್ ಮಾಡಿ ಅಂತ. ಅದರಲ್ಲಿ 26 ಮಂದಿ ಲೈಕ್ ಮಾಡಿದರೆ ಗೊತ್ತು. ನಾನು ಹೇಳಿದರೆ ಮಾತ್ರ ಮಾಡೋದಲ್ಲ, ಎಲ್ಲೊಂದೂ ಮಾಡಿ, ಓಕೆನಾ. ಒಂದು ಲೈಕ್ ಮಾಡೋದೇನೋ ನಿಮಗೆ ಕಷ್ಟದ ವಿಷಯ ಅಲ್ಲ. ಲೈಕ್ ಬಟನ್ನು ಎದುರುಗಡೆ ಕೊಟ್ಟಿರ್ತಾರೆ, ನೀವು ಅಲ್ಲಿ ಒಮ್ಮೆ ಪ್ರೆಸ್ ಮಾಡಿದರೆ ಸಾಕಾಗುತ್ತೆ. ನಿಮಗೆ ಕೇವಲ ಅದು ಒಂದು ಲೈಕ್, ಓಕೆನಾ. ನೀವು ಕೊಡುವಂಥ ಒಂದು ಲೈಕ್ ನನ್ನ ವೀಡಿಯೋವನ್ನು ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ, ಓಕೆನಾ. ಅದಕ್ಕೋಸ್ಕರ ನಾವು ಹೆಚ್ಚಿನ ಯೂಟ್ಯೂಬರೆಲ್ಲ ನಿಮ್ಮ ಹತ್ರ ಲೈಕ್ ಕೊಡಿ ಅಂತ ಕೇಳ್ತಿರ್ತೀವಿ.
ಕೆಲವರಿಗೆಲ್ಲ ನಾವೇನು ಹೇಳ್ತೀವಿ ಅದನ್ನು ಸ್ಕಿಪ್ ಮಾಡಿರ್ತಾರೆ. ಹಾಗಾಗಿ ನಾವು ಲೈಕ್ ಮಾಡಿದ್ದು ಅವ್ರಿಗೆ ಗೊತ್ತಿರಲ್ಲ. ಓಕೆನಾ, ನಾವು ಮಧ್ಯೆ ಕೆಲವು ಹೇಳ್ದಿರ್ತೀವಿ. ಓಕೆನಾ, ಅಂಥದ್ದು ಅಲ್ಲ, ಕೆಲವರಿಗೆ ಆ ಜಾಗದಲ್ಲಿ ಸ್ಕಿಪ್ ಮಾಡಿರ್ತಾರೆ. ಅರ್ಥ ಆಯ್ತಾ? ಆವಾಗ ನಾವು ಲೈಕ್ ಕೊಡಿ ಅಂತ ಹೇಳಿದ್ದು ಅವರಿಗೆ ಅರ್ಥ ಆಗಿರಲ್ಲ. ಹಾಗಾಗಿ ಅವ್ರಿಗೆ ಮರೆತೋಗಿರುತ್ತೆ. ಲೈಕ್ ಕೊಡಬೇಕಂತ ಆಸೆ ಇರುತ್ತೆ, ಬಟ್ ಎಲ್ರಿಗೂ ತುಂಬ ಜನರಿಗೆ ಮರೆತೋಗಿರುತ್ತೆ. ನಾನು ಯಾರ್ದಾದ್ರೂ ವೀಡಿಯೋ ನೋಡಿದರೆ ಫಸ್ಟಿಗೆ ಲೈಕ್ ಕೊಟ್ಬಿಡ್ತೀನಿ. ಅದು ಯಾರ್ದೇ ಆಗಿರ್ಬೋದು. ಅಂದರೆ ಏನು ಗೊತ್ತಾ, ಕೊನೆಗೆ ನನಗೆ ಮರೆತೋಗಿಬಿಡುತ್ತೆ ಲೈಕ್ ಕೊಡಲಿಕ್ಕೆ. ಅವರ ವೀಡಿಯೋ ಹೆಂಗಿದೆ ನಂಗೆ ಗೊತ್ತಿಲ್ಲ, ಆದರೆ ಲೈಕ್ ಕೊಡುವ ನನಗೊಂದು ಅಭ್ಯಾಸ. ಅದು ಇವಾಗಲ್ಲ, ಮುಂಚಿಂದನಷ್ಟೇ. ಓಕೆ, ನನ್ನ ಭಾಷಣ ಸ್ವಲ್ಪ ಜಾಸ್ತಿ ಆಯ್ತು ಅನಿಸಿ, ಕಡಿಮೆ ಮಾಡೋಣ, ಮುಂದುವರ್ಸೋಣ ವೀಡಿಯೋ. ಇಲ್ಲೆಲ್ಲ ಕಾಡಲ್ಲಿ ಹುಲಿ ಬರುತ್ತೆ, ಮುಲ್ಪ ಈ ಗುಡ್ಡೆಡಿಬುರ ಪಿಲಿ ಬರ್ಕೊಂಡು. ಅರ್ಥ ಆಯ್ತಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಹೇಳ್ದಂದರೆ, ಅಂದರೆ ನಾನಿಲ್ಲಿ ಹೇಳುವಂಥದ್ದು ನಾವು ದಿನನಿತ್ಯ ಮಾತಾಡುವಂಥದ್ದು. ಓಕೆನಾ, ಇವಾಗ ಕನ್ನಡದಲ್ಲೂ ಅಷ್ಟೇ ಸ್ವಲ್ಪ ಇಂಗ್ಲೀಷ್ ಬಳಸ್ಕೊಳ್ತಾರೆ, ತುಳುವಿನಲ್ಲೂ ಅಷ್ಟೇ ಸ್ವಲ್ಪ ಇಂಗ್ಲೀಷ್ ಬಳಸ್ಕೊಳ್ತಾರೆ. ಸಿಂಪಲಾಗಿ ಹೇಳಬೇಕಂದ್ರೆ, ಇವಾಗ ವಯಸ್ಸಾದವರು ಕೂಡ ನೋಡಿ, ಅವ್ರ ಹತ್ರ ಮೊಬೈಲ್ ಇಲ್ಲ ಅಂದರೆ ಅವರು ನಂಬರ್ ಇಟ್ಕೊಂಡು ಬಂದು ನಮ್ಮ ಹತ್ರಲ್ಲೇ ಹೇಳ್ಬೋದು. ಯಾವ ರೀತಿ ಹೇಳ್ಬೋದು, ಈ ನಂಬರ್ಗೊಂಜಿ ಕಾಲ್ ಮಂತ್ಕೊರು ಅಂತ ನಮ್ಮ ಹತ್ರ ತುಳುವಲ್ಲಿ ಹೇಳ್ಬೋದು. ಓಕೆನಾ, ಕನ್ನಡದಲ್ಲಿ ಅವರು ಯಾವ ರೀತಿ ಹೇಳ್ತಾರೆ ಅಂದರೆ, ಈ ನಂಬರ್ಗೆ ಒಂದು ಕಾಲ್ ಮಾಡಿಕೊಡು. ಈ ಕಾಲ್ ಅನ್ನೋದು ಅದು ಇಂಗ್ಲೀಷ್ ಶಬ್ದ ಆಗುತ್ತೆ. ಓಕೆನಾ, ಈ ರೀತಿ ಬಳಸ್ಕೊಳ್ತಾರೆ. ಅಂತೂ ಇಂಗ್ಲೀಷ್ ಸ್ವಲ್ಪ ಬಳಸ್ಕೊಳ್ತಾರೆ ಎಲ್ಲರೂ. ಓಕೆನಾ, ಈ ನಂಬರ್ಗೆ ಕಾಲ್ ಮಾಡಿ ಕೊಡು, ಈ ನಂಬರ್ಗೆ ಕಾಲ್ ಮಂತು ಕೊಡು, ತುಳುವಲ್ಲಿ ಹೇಳುವಾಗದು. ತುಳುವಲ್ಲಿ ಈ ರೀತಿ ಹೇಳುವಂಥದ್ದು. ಓಕೆನಾ, ಈಗ ಕೆಲವರದ್ದು ಮದುವೆ ಇನ್ವಿಟೇಷನ್ ತಗೊಂಡು ಬರ್ತಾರೆ. ಓಕೆನಾ, ಅವ್ರು ಬಂದು ಯಾವ ರೀತಿ ಹೇಳ್ತಾರೆ ಅಂತ ನಿಮಗೆ ನಾನಿಲ್ಲಿ ಹೇಳ್ತೀನಿ. ಕನ್ನಡದಲ್ಲಿ ಅವರು ಹೇಳೋದಂದರೆ, ನಾಳೆ ನನ್ನ ಮದುವೆ, ನೀವೆಲ್ಲರೂ ಬರಬೇಕು, ಈ ರೀತಿ ಬಳಸ್ಕೊಳ್ತಾರೆ. ಓಕೆನಾ, ಎಲ್ಲೆ ಎನ್ನ ಮದಿಮೆ ನಿಖಲ್ ಮಾತೆಲ್ಲ ಬರಡು, ಎಲ್ಲೆ ಎನ್ನ ಮದಿಮೆ ನಿಖಲ್ ಮಾತೆಲ್ಲ ಬರಡು, ಎಲ್ಲೆ ಬರುಚಿ ಎಲ್ಲೆನ್ನ ಮದಿಮೆ ಪೊಕ್ಕಡೆ ಬಂದನು. ಅಂದರೆ ಸುಮ್ಮನೆ ಇಲ್ಲಿ ಉದಾಹರಣೆಗೆ ನಾನು ಇಲ್ಲಿ ತಗೊಂಡದ್ದು ಅಷ್ಟೇ. ಓಕೆನಾ, ಇಲ್ಲಿ ನನ್ನ ಮದುವೆ ಅಂತ ಬಳಸ್ಕೊಂಡಿದ್ದು ಸುಮ್ಮನೆ ತಮಾಷೆಗೆ. ಓಕೆನಾ, ಆಮೇಲೆ ನನ್ನ ಸ್ನೇಹಿತರೆಲ್ಲ ಸಿಗ್ಬೋದು, ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು, ಯಾವಾಗ ನಿನ್ನ ಮದುವೆ ಅಂತ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು, ಎಲ್ಲ ವಿಡಿಯೋ ನೋಡಿದ್ದಾರೆ. ಓಕೆನಾ, ಅಲ್ಲಿ ಯಾರೋ ಬರ್ತಿದ್ದಾರೆ, ಅಲ್ಪ ಏರ ಬರೊಂದಿಲ್ಲ. ಅಲ್ಲಿ ಯಾರೋ ಬರ್ತಿದ್ದಾರೆ, ಅಲ್ಪ ಏರ ಬರೊಂದಿಲ್ಲ. ಓಕೆನಾ, ಈ ರೀತಿ ಹೇಳುವಂಥದ್ದು. ನೆಕ್ಸ್ಟು ಏನಂತ ಹೇಳಿದ್ರಿ, ಸುರೇಶ್ ಇಲ್ಲಿ ಬಾರು, ನೀನೇನು ನನ್ನನ್ನು ನೋಡಿದ್ರೆ ನೋಡೋದಾಗಿ ಹೋಗ್ತಿದ್ದೀಯಾ. ಇದನ್ನು ತುಳುವಲ್ಲಿ ಹೇಳೋದಂದರೆ, ಸುರೇಶ್ ಇಡಬಲ್ಲ, ಇದಾಯ್ತು ನನ್ನ ತೂಂಡಲ್ಲಿ ತೂವನ್ನೆಲ್ಕ ಹೋಗಿಲ್ಲ, ಈ ರೀತಿ ಬಳಸ್ಕೊಳ್ತೀವಿ. ಓಕೆನಾ, ನನಗೆ ಹೇಳಿ ಸಾಕಾಯಿತು, ಎಂಕ ಪಂಡದು ಸಾಕಾಂಡು. ನನಗೆ ಹೇಳಿ ಸಾಕಾಯಿತು, ಎಂಕ ಪಂಡದು ಸಾಕಾಂಡು. ಕೆಲವರೆಲ್ಲ ಸಿಟ್ಟಲ್ಲಿ ಈ ಥರ ಎಲ್ಲ ಮಾತಾಡುವಂಥದ್ದು. ಬೆಳಿಗ್ಗೆ ಟೈಮಲ್ಲಿ ಬೊಲ್ಪುದ ಟೈಮುಡು, ರಾತ್ರಿ ಟೈಮಲ್ಲಿ ಕತ್ತಲದ ಟೈಮುಡು. ನಾನು ನಿನ್ನೆ ಬೆಳಿಗ್ಗೆ ಬಂದೆ, ಯಾನು ಕೊಡೆ ಬೊಲ್ಪು ಬತ್ತೆ. ಇದೆಲ್ಲ ದಿನನಿತ್ಯ ಮಾತಾಡುವಂಥದ್ದೇ. ಓಕೆನಾ, ನನಗೆ ನಾಳೆ ಬೆಂಗಳೂರಿಗೆ ಹೋಗಲಿಕ್ಕಿದೆ, ಎಂಕೆಯಲ್ಲೇ ಬೆಂಗಳೂರಿಗೂ ಪ್ರಯಾಣ ಉಂಟು. ಇಲ್ಲಿ ಉದಾಹರಣೆಗಷ್ಟೇ, ಹೋಗಲಿಕ್ಕಿಲ್ಲ. ನನಗೆ ಬೆಂಗಳೂರಿಗೆ ನಾಳೆ ಹೋಗಲಿಕ್ಕಿದೆ, ಎಂಕ ಬೆಂಗಳೂರಿಗೂ ಎಲ್ಲೇ ಪ್ರಯಾಣ ಉಂಟು. ಇಲ್ಲಿ ಎಂತ ಗೊತ್ತುಂಟ, ಮುಂಚೆಲ್ಲ ನಾವೆಲ್ಲ ನವಿಲೆಲ್ಲ ನೋಡಲಿಕ್ಕೆ ಇಲ್ಲೆಲ್ಲ ಝೂಗೆಲ್ಲ ಹೋಗ್ತಿದ್ವಿ, ಮಂಗಳೂರಿಗೆಲ್ಲ ಹೋಗ್ತಿದ್ವಿ. ಓಕೆನಾ, ಇವಾಗ ಇಲ್ಲೇ ಅಕ್ಕಪಕ್ಕದಲ್ಲೆಲ್ಲ ನವಿಲೆಲ್ಲ ಬರುತ್ತೆ. ಮೊನ್ನೆ ನಮ್ಮ ಮನೆ ಹತ್ರನೂ ಬಂದಿದೆ. ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ ಕರಡಿ ಸಿಂಹನೂ ಬರ್ಬೋದು, ಹೇಳೋಕ್ಕಾಗಲ್ಲ. ಯಾನು ಉಳ್ಳೆ, ನಾನು ಇದ್ದೀನಿ. ಯಾನು ನಾನು. ಓಕೆನಾ, ನಾನು ಯಾನು.
ಇದ್ದೀನಿ ಉಳ್ಳೆ. ಈ ಉಳ್ಳೆ ಅನ್ನೋದು ತುಂಬ ಜನರಿಗೆ ಗೊತ್ತು. ನಾನು ತುಂಬ ವಿಡಿಯೋದಲ್ಲಿ ಉಳ್ಳೆ ಅಂತ ಬಳಸ್ಕೊಂಡಿದ್ದೀನಿ. ಅಲ್ಲಿ ಶಬ್ದ ಕೇಳಿಸಿದ, ಎಲ್ಲೆಲ್ಲೋ ನವಿಲಿದೆ. ನಿಮ್ಮ ಕಡೆನೂ ನವಿಲೆಲ್ಲ ಅಕ್ಕಪಕ್ಕದಲ್ಲಿ ಇದೆಯಾ ಅಂತ ಕಮೆಂಟಲ್ಲಿ ಹೇಳಿ, ಓಕೆನಾ. ವಿಡಿಯೋ ಫುಲ್ ನೋಡಿದರೆ ನಂಗೆ ಗೊತ್ತಾಗುತ್ತೆ. ಹಾಗಂತ ಕಮೆಂಟ್ ಹಾಕಿಲ್ಲ ಅಂದರೆ ಫುಲ್ ನೋಡಿಲ್ಲ ಅಂತಲ್ಲ, ನಾನು ಸುಮ್ಮನೆ ಹೇಳಿದ್ದೆ ಅಷ್ಟೇ. ಆಮೇಲೆ ಬೇಜಾರು ಮಾಡ್ಕೋಬೇಡಿ. ಕೆಲವರು ಹಿಂಗಂದರೆ ಫುಲ್ ವೀಡಿಯೋ ನೋಡಿರ್ತಾರೆ, ಕಮೆಂಟ್ ಹಾಕಲಿಕ್ಕೆ ಅವ್ರಿಗೆಲ್ಲ ಟೈಮ್ ಇರಲ್ಲ, ಹಾಗಾಗಿ ಕಮೆಂಟೆಲ್ಲ ಹಾಕಲ್ಲ. ಇನ್ನು ಕೆಲವರಿಗೆ ಕಮೆಂಟೆಲ್ಲ ಹಾಕೋದು ಇಷ್ಟ ಇರಲ್ಲ, ಓಕೆನಾ. ಕೆಲವರಿಗೆ ಕಮೆಂಟ್ ಹಾಕೋದು ಇಷ್ಟ ಇರಲ್ಲ, ಹಾಗಾಗಿ ಹಾಕ್ತಿರಲ್ಲ, ಓಕೆನಾ. ಏನು ಮಾಡೋಕ್ಕಾಗಲ್ಲ. ಆದರೂ ಲೈಕ್ ಕೊಡ್ತಾರೆ ಅಂತ ನಾನೊಂದು ನಂಬ್ಕೊಂಡಿದ್ದೀನಿ, ಓಕೆನಾ. ಲೈಕ್ ಕೊಡ್ಬೋದು ಅಂತ. ಇವಾಗ ಸಿಂಪಲಾಗಿ ಒಂದು ವೀಡಿಯೋಗಿಂದ 20 ಲೈಕ್ ಬಂದರೆ ಕಮೆಂಟ್ ಅದರಲ್ಲೊಂದು 3-4 ಬಂದಿರುತ್ತೆ. ಅಂದರೆ ಲೈಕ್ ಅಂತೂ ಕೊಟ್ಟಿರ್ತಾರೆ, ಓಕೆನಾ. ಅದೇ ನನಗೆ ಖುಷಿ. ನಿಜವಾಗಿ ನೋಡಿದರೆ ಕಮೆಂಟಲ್ಲಿ ಏನಿಲ್ಲ ನಮಗೆ ನಿಜವಾಗಿ. ಇವಾಗ ಕಮೆಂಟ್ ನೋಡಿದರೆ ಸ್ವಲ್ಪ ಖುಷಿಯಾಗುತ್ತೆ ನಮಗೆ ಅಷ್ಟೇ. ಲೈಕ್ ತುಂಬ ಹೆಲ್ಪ್ ಮಾಡುತ್ತೆ, ಹಾಗಾಗಿ ಲೈಕ್ ಕೊಡಿ ಅಂತ ಹೇಳ್ತಿರ್ತೀವಿ. ಇವಾಗ ಒಂದು 10 ನಿಮಿಷ ಆಗಿರ್ಬೋದು ಅಂದ್ಕೊಳ್ತೀನಿ. ಕೊನೆಗೆ ಒಂದು ಹೇಳ್ತೀನಿ, 1ರಿಂದ 10 ತನಕ ನಂಬರ್ ಹೇಳ್ತೀನಿ, ಓಕೆನಾ. ಸ್ವಲ್ಪ ನಂಬರ್ ಚೇಂಜಸ್ ಇರುತ್ತೆ, ಓಕೆನಾ. ನಂಬರ್ ಇದಕ್ಕೆ ಮುಂಚೆ ನಾನು ಮಾಡಿದ್ದೀನಿ, ತುಂಬ ಹಳೆ ವಿಡಿಯೋಲೆಲ್ಲ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು, ಓಕೆನಾ. 1 ಒಂಜಿ, 2 ರಡ್ಡು, 3 ಮೂಜಿ, 4 ನಾಲು, 5 ಐನು, 6 ಆಜಿ, 7 ಏಳು, 8 ಎನ್ಮ, 9 ಒರ್ಂಬ, 10 10, ಓಕೆನಾ. 10 10 ಸ್ವಲ್ಪ ಡಿಫರೆನ್ಸ್ ಆಗಿರುತ್ತೆ ಅಲ್ವಾ. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಷ್ಟು ನಿಮಿಷ ಆಯ್ತು ಅಂತ ಗೊತ್ತಿಲ್ಲ. ಇವತ್ತಿನ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.